ಆಸ್ತಿಗಾಗಿ ಒಬ್ಬಳು ಪತ್ನಿ ತನ್ನ ಗಂಡನ್ನೇ ಗೃಹ ಬಂಧನದಲ್ಲಿಟ್ಟಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಬೆಟಗೇರಿಯ ಕಲಬುರಗಿ ಓಣಿಯಲ್ಲಿ ಈ ಅಮಾನವೀಯ ಕೃತ್ಯ ನಡೆದಿದೆ. ಕಳೆದ 15 ದಿನಗಳಿಂದ ತಗಡಿನ ರೂಮ್ನಲ್ಲಿ ಪತ್ನಿಯನ್ನ ಕೂಡಿ ಹಾಕಿದ್ಲು ಎಂಬ ಆರೋಪ ಇದೆ. ಪತ್ನಿ ಶೋಭಾ ಪತಿ ಗಜನನನ್ನ ಕೂಡಿ ಹಾಕಿದ್ದಾಳೆ. ಗಜನನ ಹೆಸರಲ್ಲಿ ಬೇಕಾದಷ್ಟು ಆಸ್ತಿ ಇದೆ, ಅದಕ್ಕಾಗಿ ಹೀಗೆ ಮಾಡಿದ್ದಾಳೆ ಎನ್ನಲಾಗಿದೆ. ನಿತ್ಯ ಕರ್ಮಕ್ಕೂ ಬಿಡದೆ ಕೂಡಿ ಹಾಕಿರುವುದಕ್ಕೆ ಅಕ್ಕಪಕ್ಕದ ಜನರು ಆಕೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರ ಪೊಲೀಸರಿಗೆ ಗೊತ್ತಾಗ್ತಾ ಇದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಬಳಿಕ ಗಜನನ್ನಿಗೆ ಬಂಧನದಿಂದ ಮುಕ್ತಿ ಕರುಣಿಸಿದ್ದಾರೆ. ನಾವು ಕೂಡಿ ಹಾಕಿಲ್ಲ, ನನ್ನ ಪತಿ ಮಾನಸಿಕ ಅಸ್ವಸ್ಥ, ಆತ ತನ್ನ ಆಸ್ತಿಯನ್ನ ಸಹೋದರಿಯರಿಗೆ ಕೊಡ್ತಾ ಇದ್ದಾನೆ, ಹೀಗಾಗಿ ಆತನನ್ನ ಮನೆಯಲ್ಲಿ ಇಟ್ಟಿದ್ದೇವೆ ಎಂದು ಕತೆ ಹೇಳಿದ್ದಾಳೆ. ಇತ್ತ ಗಜನನ ಪರವಾಗಿರುವವರು ಮನೆಯಿಂದ ಹೊರ ಹಾಕಿದ್ದಾಳೆ ಎಂದು ಆರೋಪಿಸಿದ್ದಾರೆ.